ಮಣಿಪಾಲದಲ್ಲಿ 30 ಮಳಿಗೆಯ ಬಹುಮಹಡಿ ಕಟ್ಟಡ ರಾಯಲ್ ಎಂಬಸಿ ಅತಿ ಎತ್ತರದ ಕಟ್ಟಡ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಈ ಕಟ್ಟಡ ಈಗಾಗಲೇ ಉದ್ಘಾಟನೆಯಾಗಿದ್ದು ನೋಡುಗರ ಮನವನ್ನ ಸೆಳೆದಿದೆ. ಮಣಿಪಾಲದಲ್ಲಿ 30 ಮಾಳಿಗೆಯ ಬಹುಮಹಡಿ ಕಟ್ಟಡ ರಾಯಲ್ ಎಂಬಸಿ ಅತಿ ಎತ್ತರದ ಕಟ್ಟಡ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಮಲ್ಪೆ ಮಣಿಪಾಲ ಬಿಲ್ಡರ್ಸ್ನ ಮಾಲೀಕತ್ವದಲ್ಲಿ ನಿರ್ಮಾಣಗೊಂಡಿರುವ ಈ ಕಟ್ಟಡ ವಿಶಾಲವಾದ ಪಾರ್ಕಿಂಗ್ ಏರಿಯಾವನ್ನ ಹೊಂದಿದ್ದು 500ಕ್ಕೂ ಹೆಚ್ಚು ವಾಹನಗಳನ್ನು ನಿಲ್ಲಿಸುವ ವ್ಯವಸ್ಥೆ ಇದೆ. 3.5 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡ ಈ ಕಟ್ಟಡ 4 ಪ್ರತ್ಯೇಕ ಕಟ್ಟಡಗಳಿದ್ದರೂ ಒಂದಕ್ಕೊಂದು ಜೋಡಿಸಿಕೊಂಡಿದೆ. ಈ ಕಟ್ಟಡ ನಿರ್ಮಾಣ ಜವಾಬ್ದಾರಿಯನ್ನ ಸಿಸಿಸಿಎಲ್ ಸಂಸ್ಥೆ ವಹಿಸಿಕೊಂಡಿದ್ದು ಸೈಮನ್ ಅಂಡ್ ಅಸೋಸಿಯೇಷನ್ ಯೋಜನೆಗಳನ್ನು ರೂಪಿಸಿದೆ. ಮುಂಬಯಿಯ ಶಾಂಭವಿ ಅಸೋಸಿಯೇಷನ್ ಕಟ್ಟಡದ ಭವ್ಯ ವಿನ್ಯಾಸವನ್ನ ರೂಪಿಸಿದೆ. ಹೈಸ್ಪೀಡ್ ಲಿಫ್ಟ್ ವ್ಯವಸ್ಥೆಯನ್ನ ಹೊಂದಿದ್ದು 30 ರಿಂದ 40 ಸೆಕೆಂಡ್ ಒಳಗೆ 30ನೇ ಮಹಡಿಯನ್ನ ತಲುಪಬಹುದಾಗಿದೆ. ಸುಮಾರು 400 ವಸತಿ ಸಮುಚ್ಚಯಗಳಿರ್ತಕ್ಕಂಥ ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ಭೂಕಂಪಾದರೂ ಏರು ಅಲುಗಾಡದಂಥ ಒಂದು ರೀತಿಯ ಕಟ್ಟಡವನ್ನು ಎಲ್ಲರ ಸಹಕಾರದಿಂದ ನಮ್ಮ ಸಮುಚ್ಚಯದಲ್ಲಿ ಯಾರೆಲ್ಲ ಖರೀದಿ ಮಾಡಿದ್ದಾರೆ ಅವರ ಪ್ರಮುಖವಾದಂಥ ಸಹಕಾರದಿಂದ ಇವತ್ತು ಒಂದು ಅತಿ ಎತ್ತರದ ಕಟ್ಟಡ ಮಲ್ಪೆ ಮಣಿಪಾಲ್ ಬಿಲ್ಡರ್ಸ್ನ ಮೂಲಕ ಇವತ್ತು ಮಣಿಪಾಲದಲ್ಲಿ ತಲೆ ಎತ್ತುವಂತಾಗಿದೆ. ಅದರ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೆದಿದೆ. ಇಲ್ಲಿ ಸಮುಚ್ಚಯದಲ್ಲಿ ಯಾರೆಲ್ಲ ಇನ್ನು ಮುಂದೆ ಜೀವನ ಮಾಡ್ತಾರೆ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಿ ನಾನು ಹಾರೈಸ್ತೇನೆ. ಮತ್ತು ಇಲ್ಲಿ ಗುಣಮಟ್ಟ ನಾವು ಎಲ್ಲೂ ಕೂಡ ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡದೆ ಅತ್ಯುತ್ತಮವಾದಂಥ ಗುಣಮಟ್ಟವನ್ನು ಯಾರೆಲ್ಲ ನಮ್ಮ ಖರೀದಿದಾರರಿದ್ದಾರೆ ಅವರಿಗೆ ನೀಡುವಂಥ ಕೆಲಸ ಮಾಡಿದ್ದಾರೆ. ರಾಯಲ್ ಎಂಬಸಿ ಬಹುಮಹಡಿ ಕಟ್ಟಡದಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವ ಅನೇಕ ವ್ಯವಸ್ಥೆಗಳನ್ನು ಆಯೋಜಿಸಲಾಗಿದೆ. ಪ್ರತ್ಯೇಕ ಕ್ಲಬ್ ಹೌಸ್ ಅನ್ನ ನಿರ್ಮಿಸಲಾಗಿದ್ದು ಇದರಲ್ಲಿ ಜಿಮ್ ಅಂಡ್ ಫಿಟ್ನೆಸ್ ಸೆಂಟರ್, ಸ್ನೂಕರ್, ಟೇಬಲ್ ಟೆನ್ನಿಸ್ ಇನ್ನಿತರ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ವಿಶಾಲವಾದ ಈಜುಕೊಳ, ಮಕ್ಕಳಿಗೆ ಆಟಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆ, ಸನ್ಸೆಟ್ ವ್ಯೂ ಪಾಯಿಂಟ್ ನಿರ್ಮಿಸಲಾಗಿದೆ. ಎಲ್ಲ ಮಹಡಿಗಳಲ್ಲಿ ಹಾಗೂ ಲಿಫ್ಟ್ಗಳಲ್ಲಿ ಭದ್ರತೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದ್ದು ವಿಶಾಲವಾದ ಗೆಸ್ಟ್ ಲಾಂಚ್ ಇದೆ. ಒಟ್ಟು ಈ ಕಟ್ಟಡದಲ್ಲಿ ಒಂದು ಸಮುಚ್ಚಯವನ್ನ ಪಡೆಯುವುದು ಪ್ರತಿಷ್ಠೆಯಾಗಿದೆ. ಮಣಿಪಾಲದಂತಹ ವಿದ್ಯಾನಗರಿಯಲ್ಲಿ ದೇಶ ವಿದೇಶದ ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ಆಗಮಿಸಿದರೆ ಮಾಹೆಯ ಸಿಬ್ಬಂದಿಗಳಿಗೆ ಅನುಕೂಲವಾಗಲು 70ಕ್ಕೂ ಹೆಚ್ಚು ವಸತಿಯನ್ನ ಮಾಹೆ ವಿದ್ಯಾಸಂಸ್ಥೆ ಪಡೆದುಕೊಂಡಿದೆ. Because our faculty needs a lot of accommodation, because the number of faculty increases every year because we start new courses, new colleges and things like that. So Ramdas Bhai, my boss, and Rajan Bhai, and of course my Mrs. boss also is there, Vasant Bhai, very strict. Yeah. See, we have taken a collective decision not to do any constructions on our own because we are not experts in that. We are experts in providing education and healthcare. So we requested Pramod Madhuraj and Sohail whether they can give some flats here. They readily agreed. That's why we have purchased 76 flats in this. So basically, and the other reason why we took it is because it's adjoining us, our neighbors next door, across the road. It is very convenient for our faculty also. And I am very happy and proud to say that 59 flats are already occupied. 17 flats need soil and all. They said they will give it in a short period of time. There is a huge wait list. There is a huge wait list. You know, there are some analysis about that. Let us not discuss about that. No, there are 17 flats. No, the work is almost getting
completed, but there is a big queue for occupying that. Not only our faculty of Mahi, even that BFI Management Institute, you know, is one of the most popular, the top-ranked management institutions in the country, which again is part of Manipal Group. We are giving, there are about 4 or 5 faculty from that happy institution also want to occupy this place. ಉಡುಪಿ ನಗರದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಏನು ಕೊರತೆ ಇಲ್ಲ. ಆದರೆ ವ್ಯವಸ್ಥಿತವಾದ ಆಕರ್ಷಣೀಯ ಕಟ್ಟಡ, ಬಹುಮಹಡಿ ಕಟ್ಟಡ ರಾಯಲ್ ಎಂಬೆಸಿ ಆಗಿದ್ದು, ಗ್ರಾಹಕರ ಎಲ್ಲ ಆಶೋತ್ತರಗಳಿಗೆ ಸ್ಪಂದನೆಯನ್ನ ನೀಡುವ ಕಟ್ಟಡವಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನಾ ನ್ಯೂಸ್, ಮಣಿಪಾಲ.